ಕಮೆಂಟ್ ವಿನ್ನರ್ ಯಾರಪ್ಪ ಅಂತ ಹೇಳಿದ್ರೆ ನಿಮಗೆ ಸಸ್ ಯಪ್ಪಾ ನನಗೆ ಪೆಟ್ಟು. ಹಾಯ್ ಎಲ್ರಿಗೂ ನಮಸ್ತೆ. ಸೊ ನಿನ್ನೆ ವ್ಲಾಗ್ ಹಾಕಿರಲಿಲ್ಲ, ಸೊ ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ವ್ಲಾಗ್ ಹಾಕ್ತಾ ಇದ್ದೇನೆ. ಮತ್ತು ಇಂಪಾರ್ಟೆಂಟ್ ಒಂದು ವಿಚಾರ ಹೇಳಬೇಕು ಆ್ಯಂಡ್ ಕಮೆಂಟ್ ವಿನ್ನರ್ ಯಾರು ಅಂತ ಕೂಡ ಹೇಳ್ತೇನೆ. ಅದಕ್ಕೆ ಮುನ್ನೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಜೆ ಕವಿತಾ ಸ್ಥಳ ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶೇರ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಪ್ರತಿ ಸಲ ಕೂಡ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಶಾಂಪೂ. ಇದು ಡ್ಯಾಂಡ್ರಫ್, ಲಾಂಗ್ ಅಂಡ್ ಥಿಕ್ ಹೇರ್, ಬ್ಲ್ಯಾಕ್ ಹೇರ್, ಶೈನಿ ಹೇರ್, ಹೇರ್ ಫಾಲ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೂ ಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಆ್ಯಂಡ್ ಮೋರ್ ರಿವ್ಯೂಸ್ಗಾಗಿ ಇನ್ಸ್ಟಾಗ್ರಾಮಲ್ಲಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಪೇಜ್ ಉಂಟು. ಸೊ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸದ್ಯಕ್ಕೆ ತಾಯಿ ಮನೆಗೆ ಬಂದಿದ್ದಾರೆ. ನಿನ್ನ ಹಸ್ಬೆಂಡ್ ಮನೇಲಿದ್ದೆ, ಇವತ್ತು ತಾಯಿ ಮನೆಗೆ ಬಂದೆ. ಇನ್ನೂ ಈಗ ಲಚ್ಚನ ಬಿಟ್ಟೆ, ಇಲ್ಲಿ ಒಂದು ಪಿಂಪಲ್ ಆಗಿದೆ. ಲಚ್ಚನ ಇಲ್ಲಿ ಬಿಟ್ಟು ಇನ್ನು ಆಫೀಸಿಗೆ ಹೋಗಬೇಕು, ಇವತ್ತು ಕೆಲಸ ಉಂಟು. ಕಮೆಂಟ್ ವಿನ್ನರ್ ಯಾರು ಅಂತ ಹೇಳ್ತಾನೆ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ವಿಚಾರ ಹೇಳಿಕೊಟ್ಟು ಮತ್ತೆ ಹೇಳ್ತಾನೆ. ಹೋಗುದು ಅನ್ಕೊಂಡಿದ್ದಾಳೆ, ಆಯ್ತಾ? ದೂರ ದೂರ ಎಲ್ಲಿಗೆ ನೀವು? ಎಲ್ಲಿಗೆ ಮಗ? ಲಚ್ಚ ಮಗ ಎಲ್ಲಿಗೆ? ಎಲ್ಲಿಗೆ ನೀನು ಮಗ? ಕುಲ್ಲುನಿ. ಚಾಯ್ತಾ? ಎಂತ ತಿಂಡಿ ಚಾದು? ಮತ್ತೆ ದೋಸೆ ಮತ್ತೆ ದೊಡ್ಡ ಎಲ್ಲಿ? ಎಲ್ಲಿ ದೊಡ್ಡ ಅಂಗಿ ಯಾರ್ದು ಮಗ? ಅದು ಚಂದ ಉಂಟು ಅಂಗಿ, ಚಂದ ಉಂಟು ಲಚ್ಚದು. ಚೌಕುಂಟು ಚೌಕುಂಟು ಚೌಕುಂಟು. ಯಾಕೆ? ಮತ್ತೆ ಈಚೆ ಈಚ ಚಿಕ್ಕಲು 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 ನೋಡಿ, ವಸಂತಕ್ಕೀಗ ಸರಿಯಾಗಿದ್ದಾರೆ. ಸಂತೆಕ್ಕೀಗ ಸರಿಯಾಗಿದ್ದಾರೆ. ಕೆಲವರು ಕಮೆಂಟ್ ಹಾಕಿದ್ರಿ ಅಮ್ಮ ಇನ್ನೂ ಸಹ ಹುಷಾರಾಗ್ಲಿಲ್ವಾ ಅಂತ. ಈಗ ಹುಷಾರಾಗಿದ್ದಾರೆ ನೋಡಿ. ಲಚ್ಚುನ ಲಚ್ಚು ಲಚ್ಚು ನೋಡಿ ಲಚ್ಚು ಕೂಕಲು ನನ್ನ ದೊಡ್ಡ ನನ್ನ ದೊಡ್ಡ ಅಲ್ಲ, ನನ್ನ ದೊಡ್ಡ ನನ್ನ ದೊಡ್ಡ ನನ್ನ ದೊಡ್ಡ. ನಾನು ಹೋಗ್ತೇನೆ ದೊಡ್ಡನ ಹತ್ರ. ನನ್ನ ದೊಡ್ಡ ನನ್ನ ದೊಡ್ಡ ನನ್ನ ದೊಡ್ಡ ನನ್ನ ದೊಡ್ಡ ನನ್ನ ದೊಡ್ಡ ನನ್ನ ದೊಡ್ಡ ನನ್ನ ದೊಡ್ಡ. ನಾನು ಹೋಗ್ತೇನೆ ನಾನು ಹೋಗ್ತೇನೆ ನಾನು ಹೋಗ್ತೇನೆ ನಾನು ಹೋಗ್ತೇನೆ ನನ್ನ ದೊಡ್ಡ. ನನ್ನದಲ್ಲ, ವಿಷಯ ಏನು ಅಂತ ಹೇಳಿದರೆ, ಇದು ಎಂತ ಗೊತ್ತುಂಟಾ, ಕನ್ನಡ ಬ್ಲಾಗ್ ಅಂತ ಹೇಳಿದ್ದೆ ಅಲ್ವಾ, ಇದರಲ್ಲಿ ಇನ್ನೂ ತುಳು ಕೂಡ ಇದರಲ್ಲಿ ಹಾಕ್ತೇನೆ. 2 ಚಾನಲಲ್ಲಿ, ಒಂದು ಚಾನಲಲ್ಲಿ ಒಂದು ದಿನ, ಒಂದು ಚಾನಲಲ್ಲಿ ಒಂದು ದಿನ, ಆ ಥರ ಹಾಕ್ತಾ ಇರ್ತೇನೆ. ಮತ್ತು ಅದೇ ತುಳು ಇರ್ಬೋದು ಕನ್ನಡ ಇರ್ಬೋದು ಹೇಳಲಿಕ್ಕಾಗೋದಿಲ್ಲ. ಇನ್ನು ಯಾರಾದರೂ ತುಳು ಗೊತ್ತಿಲ್ಲ ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ? ತುಳುವೇ ಬರ್ತದೆ ಇನ್ನು ಬ್ಲಾಗ್, ಆಯಿತಾ? ಇವತ್ತು ಮಾತ್ರ ಲಾಸ್ಟ್ ಕನ್ನಡ ಬ್ಲಾಗ್. ಕಮೆಂಟ್ ಇದು ಹೇಳಿದೆ ನಾನು, ಅದಕ್ಕೆ ಅದೇ ನಾನು ಹಾಗೆ ಹೇಳಿದ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಅಂದರೆ ಇನ್ನೂ ಈ ಚಾನಲಲ್ಲಿ ಕೂಡ ತುಳು ಬ್ಲಾಗೇ ಬರ್ತದೆ, ಯಾಕಂದರೆ ಮನೆಯಲ್ಲಿ ತುಳು ಮಾತಾಡೋದ್ರಿಂದ
ತುಳು ಇರಲಿ ಅಂತ, ಮತ್ತು ಮಿಕ್ಸ್ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಒಂದು ಚಾನಲಲ್ಲಿ ಒಂದು ದಿನ, ಮತ್ತೊಂದು ಚಾನಲ್ ಮತ್ತೊಂದು ದಿನ, ಆಯಿತಾ, ಆ ಥರ ಬರ್ತದೆ. ಇದು ಕಮೆಂಟ್ ವಿನ್ನರ್ ಯಾರಪ್ಪ ಅಂತ ಹೇಳಿದರೆ, ನಾನು ಹೇಳಿದ್ದೆ ಫಸ್ಟಿಗೆ ಡೈಲಿ ಕಮೆಂಟ್ ಮಾಡ್ತಾ ಇರಬೇಕು ಆ್ಯಂಡ್ ಕ್ರಿಯೇಟಿವ್ ಆಗಿರಬೇಕು ಅಂತ ಹೇಳಿ. ಅದರಲ್ಲಿ ನನಗೆ ಡೈಲಿ ಕಮೆಂಟ್ ಹಾಕೋರು, ನಾನು ಒಂದು ಚಾನಲಲ್ಲಿ ಅಂತ ಹೇಳಿದೆ, ಬಟ್ 2 ಚಾನಲ್ ಕೂಡ ಕಮೆಂಟ್ ಹಾಕ್ತಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಅವರ ಕಮೆಂಟ್ ನೋಡಿ ಒಂದು ಮೋಟಿವೇಟ್ ಆಗುತ್ತೆ ನನಗೂ ಕೂಡ ಇನ್ನೂ ಜಾಸ್ತಿ ವ್ಲಾಗ್ ಮಾಡಬೇಕು ಅಂತ. ಕಮೆಂಟ್ ವಿನ್ನರ್ ಯಾರಪ್ಪ ಅಂತ ಹೇಳಿದರೆ ಏನಿಗೆ ಎಸ್ ಎಂ ವೆಂಕಟ್ ಅಂತ ಹೇಳಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಪ್ರತಿಯೊಂದು ವ್ಲಾಗಲ್ಲಿ. ಒಂದು ವೇಳೆ ಕಮೆಂಟ್ ಸೆಕ್ಷನ್ ಆಫ್ ಇದ್ದರೆ ಅವರೇ ಹೇಳ್ತಾರೆ ಕಮೆಂಟ್ ಸೆಕ್ಷನ್ ಆಫ್ ಆಗಿದೆ ಅಂತ. ಸೊ ಅಷ್ಟು ಇಡೀ ವ್ಲಾಗನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಕಮೆಂಟಲ್ಲಿ, ಹೀಗೆ ಆಯಿತು ಹಾಗೆ ಆಯಿತು ಅಂತ ಹೇಳಿ. ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನನಗೆ ಆ ಕಮೆಂಟ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಹೋದ ವಾರದ ಕಮೆಂಟ್ ವಿನ್ನರ್ ಸೊ ಎಂ ವೆಂಕಟ್ ಅವರು. ಸೊ ಪ್ರತಿ ಸಲ ಅವರಿಗೆ ಹೋಗೋದಿಲ್ಲ, ಅವರು ಇನ್ನೂ ಕಮೆಂಟ್ ಮಾಡ್ತಾರೆ ಗೊತ್ತು. ಸೊ ಪ್ರತಿ ಸಲ ಅವರಿಗೆ ಹೋಗೋದಿಲ್ಲ, ಬೇರೆ ಬೇರೆ ಜನರಿಗೆ ಹೋಗ್ತದೆ. ಸೊ ಅವರಿಗೆ ನಾನು ಗಿಫ್ಟ್ ಕಳಿಸಿಕೊಡ್ತಾ ಇದ್ದೇನೆ. ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಶ್ಯಾಂಪು. ದಯವಿಟ್ಟು ನಿಮ್ಮ ಅಡ್ರೆಸ್ಸನ್ನು ವಾಟ್ಸಪ್ಗೆ ಕಳಿಸಿ. ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ಓಕೆನಾ? ವಿಡಿಯೋ ಮಾಡಬಾರ್ದಂತೆ ಒಳ್ಳೆ ಗೊಂಬೆಯನ್ನು ನೋಡಿ ಹೀಗೆ ಆಗಿದೆ. ಯಪ್ಪಾ ನನಗೆ ಪೆಟ್ಟು, ಬೆಳಿಗ್ಗೆ ಪೆಟ್ಟು ಹಾಕ್ತಿದ್ದಾಳೆ ಅಲ್ಲ ದೊಡ್ಡ ವಸಂತಕ್ಕ. ಅದ್ಯಾರು ಅದ್ಯಾರು ಮಗ? ಯಾರದು? ಮಗ ಬಾಯ್ ಬಾಯ್ ಮಗ ಬಾಯ್. ನಾನು ಹೋಗ್ತೇನೆ ಆಫೀಸಿಗೆ, ಮತ್ತೆ ಬೇಗ ಬರ್ತೇನೆ. ಮಾನ್ನಡೂರು ಓರಂಕಾದ ಲೇಟ್ ಆಗೋದು ಇದಕ್ಕೆ ನೋಡಿ. ಒಮ್ಮೆ ಕರ್ಕೊಂಡೋಗಿ ಬಂದೆ ಮಾಣಿಗೆ, ಈಗ ವಾಪಸ್. ಆಯ್ತು ಉಂಡೇತು ಮಗ ಟವಲ್ದು. ಟವಲ್ಡ್ ಮಣ್ಣುಂಟು ಟವಲಲ್ಲಿ. ಬಾಯ್ ಮಾಡಿ ಎಲ್ಲರಿಗೆ ಸಹ. ನಾಳೆ ಸಿಗುವ ಅಂತ ಹೇಳು ಮಗ, ನಾಳೆ ಸಿಗುವ ಹೇಳು. ಬಾಯ್ ಟಾಟಾ. ಸಪೋರ್ಟ್ ಮಾಡಿ ಅಂತ ಹೇಳಿ, ಸಪೋರ್ಟ್ ಮಾಡಿ. ಹಾಗೆ ಹೇಳ್ಬಾರ್ದು. ಹೊರಟೆ, ಇನ್ನು ನಾಳಿನ ಬ್ಲಾಗಲ್ಲಿ ಸಿಗೋಣ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆಯೇ ವಿಜಯ್ ಕವಿತಾಸ್ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಒಂದಷ್ಟು ವೀಡಿಯೋಸ್ ಇದಕ್ಕಿಂತ ಮುಂಚೆ ಹಾಕ್ತೇನೆ, ಹೋಗೋದಿಲ್ಲ, ಓಕೆನಾ? ಬಾಯ್.